ಸ್ಯಾಂಡಲ್ವುಡ್ನ ಮೇರು ನಟ ಅನಂತನಾಗ್ ಅವರು ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವಿಯ ದರ್ಶನ ಪಡೆದಿದ್ದಾರೆ. ದೇವಳದ ವತಿಯಿಂದ ಅನಂತನಾಗ್ ಅವರಿಗೆ ದೇವಳದ ಅರ್ಚಕ ವೆಂಕಟರಮಣ ಅಸ್ರನ್ನ ದೇವರ ಶೇಷ ವಸ್ತ್ರ ಪ್ರಸಾದ ನೀಡಿದರು. ಅನಂತನಾಗ್ ಜೊತೆ ಪತ್ನಿ, ಮಗಳು, ಅಳಿಯ, ಉದ್ಯಮಿ ನರೇಶ್ ಶೆಣೈ, ಗಿರಿಧರ್ ಶೆಟ್ಟಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದೇವಸ್ಥಾನದಿಂದ ನಡೀತದೆ, ದಿವಸಗಳು ನಡೀತದೆ. ಅವರಿಗೆ ಸರ್ಕಾರದ ಬರೋದಕ್ಕಿಂತ ಮೊದಲೇ ಎಲ್ಲ ಮಕ್ಕಳಿಗೆ ಅನಂತ ಪದ್ಮನಾಭ ಅನಂತ ಅಸ್ರನ್ನ ದೇವಳದ ಬಗ್ಗೆ ಅನಂತನಾಗ್ಗೆ ಮಾಹಿತಿ ನೀಡಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅನಂತನಾಗ್, ಮಂಗಳೂರಿನಲ್ಲಿ ಆತ್ಮೀಯರು ಸೇರಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇದು ವೈಯಕ್ತಿಕವಾಗಿ ತುಂಬ ಖುಷಿ ಕೊಟ್ಟಿದೆ. ಕರಾವಳಿಯಲ್ಲಿ ತುಳು ಚಿತ್ರರಂಗ ತುಂಬ ಬೆಳವಣಿಗೆಯನ್ನು ಕಂಡಿದೆ, ಇನ್ನಷ್ಟು ಬೆಳೆಯಬೇಕು ಎಂದರು. ಅಂದರೆ ನಮಗೆ ಬೇರೆ ಅನೇಕ ಕಡೆಯಿಂದ ಈ ಥರ ಕಾರ್ಯಕ್ರಮ ಮಾಡಬೇಕು. ನಿಮಗೆ 75 ಆಗ್ತದೆ, 76ಕ್ಕೆ ಕಾಲಿಡ್ತಿರ್ತೀವಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ 50 ವರ್ಷ ಆಯಿತು. ನಾನು ಎಲ್ಲೂ ಸರಿಯಾಗಿ ಅಂದರೆ ವ್ಯವಸ್ಥಿತವಾಗಿ ಆಗ್ತದೆ ಅನ್ನೋದು ಕಾಣಲಿಲ್ಲ. ಸೊ ಬೇಡ, ಅದು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡೋದು ಬೇಡ ಅಂತ ಹೇಳಿದಾಗ ಕಳೆಗೆ ನಮ್ಮ ಸ್ನೇಹಿತರು ವೆಂಕಟೇಶ್ ಪತ್ರಿಕೆಯವರೆಲ್ಲ ಇದ್ದರು, ಅಕಾಡೆಮಿಗೆ ಅಧ್ಯಕ್ಷ ಆಗ್ಬೋದು ಸದಾಶಿವ ಕಡಾಯ, ಅವ್ರು ಹೇಳಿದ್ರು ನಾನು ಮಂಗಳೂರಲ್ಲೇ ಅದು ಕಾಣಿಸ್ತೀನಿ, ನೀವು ಬರಬೇಕು. ಆಮೇಲೆ ನರೇಶ್ವರ ಪ್ರಶ್ನೆ. ಸೊ ಅವರಿಗೆ ಇಲ್ಲ ಅಂತ ಹೇಳೋಕ್ಕಾಗ್ತದೆ. ನಾನು ಬಾಲ್ಯದಿಂದ ಹಿಂದಿಂದ ಹೋಗಿ ಬಂದು ಮಾಡೋದು ಏನು ಇನ್ನೊಂದು ಕಾಂತಗಳ ಆನಂದ ಆಸಕ್ತಿಲ್ಲ. ಒಂದು ಶಿರಾಲಿ ಮಠದಲ್ಲಿ ಹೋಗಿ ಬಂದು ಮಾಡ್ತೋದೆ. ಮಂಗಳೂರಲ್ಲಿ ಯಾವುದು ಹೊಸಬನಲ್ಲ, ತಿಂಗಳಗಟ್ಟಲೆ ಬಂದು ಮಂಗಳೂರಲ್ಲಿ ಇದ್ದವನು. ಸೊ ಇದು ನಮ್ಮ ಮಂಗಳಾದೇವಿಯ ಕೃಪೆಯಿಂದ ಆಗ್ತಿದೆ ಅಂತ ಹೇಳ್ಕೊಂಡು ನಾನು ಇವರು ಭಾಳ ಅದ್ಭುತವಾಗಿ ಅದನ್ನು ಏರ್ಪಾಡು ಮಾಡಿ ಬೆಳಿಗ್ಗೊಂದು ಸೆಷನ್, ಮಧ್ಯಾಹ್ನ, ಸಂಜೆ ಎಲ್ಲ. ಆಮೇಲೆ ಒಂಥರ ಇದು ಮಂಗಳೂರಿನಲ್ಲೇ ಆಗಿದ್ದು ನನ್ನ ಜೀವನ ಸಾರ್ಥಕವಾಯಿತು ಅಂತ ಸರ್. ಚಿತ್ರಗಳು ಇನ್ನೇನು ಈಗ ಆಲ್ರೆಡಿ ಟೇಕನ್ ಆಫ್ ಅಂತ ಹೇಳಿದ್ರೆ ಅದು ಟೇಕ್ ಆಫ್ ಆಗಿದೆ. ಇನ್ನು ಮುಂದಿನ ದಶಕಗಳಲ್ಲಿ ನಾವೆಲ್ಲ ನೋಡ್ತೀವಲ್ಲ ಯಾವ ರೀತಿ ಬೆಳೀತದೆ. ಆದರೆ ಅವರು ಹೆಚ್ಚಾಗಿ ಹಾಸ್ಯದ ಮೇಲೆ ಹೋಗ್ತಿದೆ, ಬೇರೆ ಕಂಟೆಂಟ್ ಅಂತಿರೋ ಕಂಟೆಂಟ್. ಆ ರೀತಿ ಕಂಟೆಂಟನ್ನು ಬೆಳೆಸ್ಕೊಂಡ್ರೆ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇದು ಮಣ್ಣಿನ ಪರಿಮಳ ಅಂತೀವಿ ನಾವು. ಆ ರೀತಿಯ ಕಥೆಗಳನ್ನು ತೊಂದರೆ ಇಲ್ಲಿ ಜನರು ನೋಡ್ತಾರೆ. ಫುಲ್ಲನ್ನು ಮಾಡಿ ಆದರೆ ಹೊರಗೆ ಜನ ಕೂಡ ಅದನ್ನು ನೋಡ್ತಾರೆ. ಈಗಂತೂ ಪ್ಯಾನ್ ಇಂಡಿಯಾ ಆದ ಕಾಲ ಒಳ್ಳೆಯ ಶೋವೇ ಕಾದಿದೆ, ಪ್ರಯತ್ನ ಮಾಡೋಬೇಕು. ನಿನ್ನೆ ಅವರು ಸಿಕ್ಕಿದ್ದು ನಮಗೆ ದೇವದಾಸ್ ಭಾಳ ಸೊಗಸಾಗಿ ಆಡಿದ್ರು ಕೂಡ. ಅಂಥವರು ಮುಂಚೆನೇ ಇದ್ದಾಗ ಖಂಡಿತವಾಗಿ ತುಳಿದವರಿಗೂ ಹೇಳಿದರು, ನೀವು ಮಾಡ್ತೀರಾ ಖಂಡಿತ ನೀವು ಕರೆದು ಈ ಥರ